ತುಳುನಾಡಿನಾದ್ಯಂತ ಇದೀಗ ಬೆಲ್ಚಪ್ಪನದ್ದೇ ಟಾಕ್. ಎಲ್ಲಿ ಹೋದ್ರು ಎಲ್ಲೇ ಬೆಲ್ಚಪ್ಪ ರಿಲೀಸ್ ಆಫಟಿಗೆ ವಿಭಿನ್ನ ರೀತಿಯ ರಿಲೀಸ್ ಮಲ್ಪೆರಿಗೆ ಅವು ಫಿಲಂ ಇಂಡಸ್ಟ್ರಿ ಸುರುತ್ತ ಪ್ರಯತ್ನಗೆ ಹೀಗೆ ತುಳುನಾಡಿನ ಗಲ್ಲಿ ಗಲ್ಲಿಯಲ್ಲೂ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬರ್ತಿದೆ. ಹಾಗೆ ನಾಳೆ ರಿಲೀಸ್ ಆಗೋ ಬೆಲ್ಚಪ್ಪ ಟ್ರೈಲರ್ ಬಗ್ಗೆ ತುಳುನಾಡ ಮಾಣಿಕ್ಯ ಅರವಿಂದ ಬೋಳರ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಜಲದುರ್ಗ ಪ್ರೊಡಕ್ಷನ್ ಮುಕಲ್ನ ಮಿರೆಂಡ್ ರಜನೀಶ್ ದೇವಾಡಿಗ ಮೇರ್ನ ಡೈರೆಕ್ಷನ್ ಬೆಲ್ಚಪ್ಪ ಮೂವಿ ಚಿತ್ರೀಕರಣ ಮುಗಿದಿನ ಎಲ್ಲ ಬೈಯಡ್ 5 ಗಂಟೆಗೆ ನೆತ್ತ ಟ್ರೈಲರ್ ರಿಲೀಸ್ ಆವೊಂದುಂಡು. ಈ ಮೂವಿದ ಟ್ರೈಲರ್ ರಿಲೀಸ್ ಆಪುನಿ ವಿಭಿನ್ನ ರೀತಿದೆ ನೇನು ಮಾತಿರ್ಲ ಕಾತೊಂದುಲು ಎಂಚ ಮಲ್ಪುರನ್ ಆಂಡ ಎಲ್ಲ ಬೈಯಡ್ 5 ಗಂಟೆಗೆ ಮಿಸ್ ಮಲ್ಪಂದೆ ನಿಕ್ಲ ಯೂಟ್ಯೂಬ್ ಆವಡು ಫೇಸ್ಬುಕ್ ಆವಡು ಊಲ್ಲ ಆನ್ ಮಲ್ತೋಲೆ ನಿಕ್ಲೆ ತಿರುಂಡು. ಈ ಮೂವಿಗೆ ಮಾತಿರ್ಲ ಸಪೋರ್ಟ್ ಮಲ್ಪಡುಂದು ಯಾ ನಿಕಟ ಏನೊಂದು ರಜನೀಶ್ ದೇವಾಡಿಗ ನಿರ್ದೇಶನದ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ನಾಳೆ ಅಂದ್ರೆ ಜುಲೈ 19ರಂದು ಸಂಜೆ 5 ಗಂಟೆಗೆ ರಿಲೀಸ್ ಆಗಲಿದೆ. ಚಿತ್ರದ ಪ್ರಮುಖ ಪಾತ್ರಧಾರಿ ಅರವಿಂದ ಬೋಳಾರ್ ಹೇಳುವಂತೆ ಇದೊಂದು ವಿಭಿನ್ನ ಪ್ರಯತ್ನ. ಹೀಗಾಗಿ ಬೆಲ್ಚಪ್ಪ ಚಿತ್ರದ ಟ್ರೈಲರ್ ಬಗ್ಗೆ ಪ್ರತಿಯೊಬ್ಬರಲ್ಲೂ ಕುತೂಹಲ ಬನೆ ಮಾಡಿದೆ. ಅದಕ್ಕಾಗಿ ನಾಳೆ ಸಂಜೆ 5 ಗಂಟೆಯವರೆಗೆ ಕಾಯಲೇಬೇಕು. ಇನ್ನು ವಿಭಿನ್ನತೆ ಹಾಗೆ ಹೊಸತನದ ಮುನ್ನುಡಿಗೆ ನಾಂದಿ ಹಾಡಿರೋ ಬೆಲ್ಚಪ್ಪ ಆಗಸ್ಟ್ 9ರಂದು ತುಳುನಾಡಿನಾದ್ಯಂತ ಏಕಕಾಲದಲ್ಲಿ ತೆರೆ ಕಾಣಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.